ಒಂದು ಭತ್ತದಲ್ಲಿ 2 ಅಕ್ಕಿ ಸಿಗ್ತದೆ ನಮ್ಗೆ. ಅಂದ್ರೆ ಒಂದು ಭತ್ತದ ಒಳಗೆ ಭತ್ತದ ಒಳಗೆ 2 ಅಕ್ಕಿ. ನನ್ನ ಮತ ತೂವರೆ ತಿಕ್ಕಂದಿಯೇ ಅಂತ ಹೇಳಿ ಅದು ಅಲ್ಲಿಗೆ ನನ್ಗೆ ಆಲೋಚನೆ ಆಯ್ತು. ನಾವು ಇಷ್ಟೆಲ್ಲವನ್ನು ನಾಶ ಮಾಡಿ ಆಗಿದೆ. ಇಲ್ಲಿ ಎಷ್ಟು ವಿಧದ ಸೀಡ್ಸ್ ಇದೆ, ಅದರಲ್ಲಿಯೂ ಕೂಡ ಔಷಧೀಯ ಗುಣವುಳ್ಳಂತಹದ್ದು ಹೆಚ್ಚಿನದು ಇರುವಂತದ್ದು. 500 ಭತ್ತದ ತಳಿಗಳನ್ನು ನಾವು ಇಲ್ಲಿ ಬಾರಡಿಯಲ್ಲಿ ಹಾಕಿದ್ದು. ಆ ಸಂದರ್ಭದಲ್ಲಿ ನಮ್ಗೆ ಆ ಬಿತ್ತನೆಯ ದಿನ ಅದ್ದಮಾರು ಮಠದ ಸ್ವಾಮೀಜಿಯವರು ಕೂಡ ಬಂದಿದ್ರು. ಸಿಹಿ ನೀರು ಅಂದ್ರೆ ಭತ್ತದ ತಳಿಗಳಲ್ಲಿ ಲಕ್ಷಾನುಗಟ್ಲೆ ಇದೆ ಅಂತ ಹೇಳ್ತಾರೆ ಮೊದ್ಲು ಹಿಂದಿನ ಇದರಲ್ಲಿ. ಈಗ ಅದರಲ್ಲಿ ಉಳಿದಿರುವಂತದ್ದು ಸಾಧಾರಣ ಒಂದು 12,000ದವರೆಗೆ ಉಳಿದಿರ್ಬೋದು. ಬಾಸ್ಮತಿಯಲ್ಲೂ ವೆರೈಟಿ ಇದೆ. ಆಂಧ್ರ ಬಾಸ್ಮತಿ ಇದೆ, ನಂತರ ಕಾಶ್ಮೀರಿ ಬಾಸ್ಮತಿ ಇದೆ, ಒಂದು 50ರವರೆಗೆ ಇದೆ ನಮ್ಮ ಕುಚ್ಚಲಕ್ಕಿ. ಹಿಂದಿನ ಕಾಲದಲ್ಲಿ ಇದರದ್ದೇ ಅನ್ನವನ್ನು ಮಾಡಿ ಕೊಡ್ತಿದ್ರಂತೆ. ಅವರು ಎಷ್ಟು ತಮ್ಮ ಶಕ್ತಿಯನ್ನು ಒಂದು ಸಲ ಬಾಣಂತನಕ್ಕೆ ಅವರು ಹೆರಿಗೆ ಆದಾಗ ಅವರು ಎಷ್ಟು ತನ್ನ ಶಕ್ತಿಯನ್ನು ಕಳೆದುಕೊಳ್ತಾರೆಯೋ ಅದೆಲ್ಲ ಶಕ್ತಿಯನ್ನು ಮತ್ತೆ ಪುನಃ ಪಡೆಯುವ. ನಾವು ಇಷ್ಟಿಷ್ಟು ವೆರಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಷ್ಟು 1,500 ತಳಿಗಳನ್ನು. ಕೆಲಸ ಎಷ್ಟು ಮಾಡ್ತೇವೆ ಅಂತ ಹೇಳಿದ್ರೆ ಏಪ್ರಿಲ್ ಮೇಯಲ್ಲಿ ರಾತ್ರಿ 3 ಗಂಟೆವರೆಗೂ ನಾವು ಕೆಲಸ ಮಾಡಿದ್ದೀವಿ. ಹಾಯ್, ಹಲೋ, ನಮಸ್ಕಾರ. ಸ್ಟೋರಿ ಒನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನಿವತ್ತು ಒಂದು ಸ್ಪೆಷಲ್ ಆಗಿರೋ ಸ್ಟೋರಿ, ಅಂದರೆ ಕೃಷಿಗೆ ರಿಲೇಟೆಡ್ ಆಗಿರುವಂಥ ಒಂದು ಸ್ಟೋರಿ ಇದು. ಅವರ ಮನೆಯಲ್ಲಿದ್ದೇನೆ ನಾನೀಗ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿರುವಂಥ ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದು. 2014ರಲ್ಲಿ ಪ್ರಾರಂಭ ಮಾಡಿ 110 ತಳಿಯಿಂದ ಪ್ರಾರಂಭ ಮಾಡಿದ ಒಂದು ಭತ್ತದ ತಳಿಯನ್ನು ಒಂದು ಕಲೆಕ್ಟ್ ಮಾಡಿಕೊಂಡು ಈಗ 1590 ತಳಿಯನ್ನು ಸಂಗ್ರಹಿಸಿ ಅವರು ಶಿಕ್ಷಕಿಯಾಗೂ ಪ್ರವೃತ್ತಿಯಲ್ಲಿ ಈ ಥರ ಸಿರಿಧಾನ್ಯಗಳು ಮತ್ತು ಭತ್ತದ ತಳಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಅವರ ಹೆಸರೇ ಆಸ್ಮಾ ಬಾನು. ಅವರ ಪತಿ ಅಬ್ಬು ಅವರು ಜೊತೆಗೂಡಿ ಈ ಥರ ಒಂದು ಸಂಗ್ರಹನ ಮಾಡ್ತಿದ್ದಾರೆ. ಸೊ ಈಗ ನನ್ನ ಜೊತೆಗೆ ಅವರೇ ಇದೆ ಮಾತಾಡಲಿಕ್ಕೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್, ಇದು ಇವಾಗ 2014ರಲ್ಲಿ 110 ತಳಿಯಿಂದ ಸ್ಟಾರ್ಟ್ ಮಾಡಿದ ನಿಮ್ಮ ಈ ಸಂಗ್ರಹ ಈಗ 2024ರಲ್ಲಿ 1590 ತಳಿಗಳನ್ನು ಸಂಗ್ರಹಿಸಿದ್ರಿ. ಇದು ಹವ್ಯಾಸ ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ಯಾಕೆ ಈ ರೀತಿ ಒಂದು ನಾನು ಭತ್ತದ ತಳಿಯನ್ನು ನಾನು ಸಂಗ್ರಹ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಿಮಗೆ ಹೊಳೀತು ಅಂತ? ನಾವು ಪ್ರಾರಂಭದಲ್ಲಿ ಕಾರ್ಕಳಪೇಟೆಯಲ್ಲಿ ಮನೆ ಫ್ಲ್ಯಾಟ್ ಅಲ್ಲಿ ಇದ್ದೆವು. ಅಲ್ಲಿಂದ ನಂತರ ಇಲ್ಲಿಗೆ ಹಳ್ಳಿಗೆ ಬಂದ ಮೇಲೆ ಇಲ್ಲಿಯ ಹಳ್ಳಿಯ ಒಂದು ವಾತಾವರಣ, ಹಳ್ಳಿಯ ಒಂದು ಜೀವನವನ್ನು ನೋಡಿದ ನಂತರ ನಾವು ಈ ಒಂದು ಭತ್ತದ ತಳಿಗಳನ್ನು ಸಂಗ್ರಹಿಸುವಂತಹ ಹವ್ಯಾಸವನ್ನು ಪ್ರಾರಂಭಿಸಿದ್ದೇವೆ. ಆರಂಭದಲ್ಲಿ ನಾನು ಸಂಗ್ರಹಿಸ್ತಾ ಇದ್ದದಲ್ಲ, ಆರಂಭದಲ್ಲಿ ನನ್ನ ಪತಿಯವರು ಇದನ್ನು ಸಂಗ್ರಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಅವರ ಹವ್ಯಾಸ ಇದು, ಅವರ ಹವ್ಯಾಸ ಆರಂಭದಿಂದ. ಯಾಕಂತ ಹೇಳಿದ್ರೆ ನಾವು ಇಲ್ಲಿಗೆ ಬಂದ ನಂತರ, ಹಳ್ಳಿಗೆ ಬಂದ ನಂತರ ಹಳ್ಳಿಯಲ್ಲಿಯೇ ಒಬ್ಬರ ಮನೆಯಲ್ಲಿ ಬೆಳೀತಿರುವಂತ ಅಕ್ಕಿಯನ್ನು ತಂದು ನಾವು ಮನೆಯಲ್ಲಿ ಅನ್ನ ಮಾಡಿ ತಿಂಡಿಗೆ ಪ್ರಾರಂಭ ಮಾಡಿದೆವು. ಆ ಅಕ್ಕಿಯನ್ನು ಮನೆಯಲ್ಲಿ ಬೇಯಿಸಿದಾಗ ನಾನೇ ಎಷ್ಟು ಸಲ ಅವರಿಗೆ ಹೇಳಿದ್ದಿದೆ, ಇದು ಎಂತ ಕಪ್ಪು ಕಪ್ಪು ಅಕ್ಕಿ, ಇದು ನನಗೆ ತಿನ್ಲಿಕ್ಕೆ ಆಗುದಿಲ್ಲ, ಆ ನಂತರ ಇದು ಬೇಯಿಸ್ಲಿಕ್ಕೆ ತುಂಬಾ ಸಮಯ ತಗೊಳ್ತದೆ ಅಂತ ಹೇಳಿ ನಾನೇ ಹೇಳ್ತಾ ಇದ್ದೆ. ಇಲ್ಲ, ಈಗಿನ ಕಾಲಕ್ಕೆ, ಈಗ ನಮ್ಮ ಆರೋಗ್ಯಕ್ಕೆ ಇಂಥದ್ದೇ ಬೇಕಾಗಿರುವುದು ಅಂತ ಹೇಳಿ ಅವರು ನನ್ನ ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಅನ್ನು ಬೆಳೆಸಿದ ನಂತರ ನಂಗೂ ಅನ್ಸಿತ್ತು ನಿಜವಾಗಿಯೂ ಹೌದು, ಇದರ ಬಗ್ಗೆ ನಾನು ಸ್ವಲ್ಪ ಅಧ್ಯಯನ ಮಾಡಬೇಕು, ಕಲಿಬೇಕು ಅಂತ ಹೇಳಿ. ಹಾಗೆ ಅವರ ಮನೆಗೆ ನನಗೆ ಸಹ ಕರ್ಕೊಂಡು ಹೋದ್ರು ಇವರು. ಕರೆದುಕೊಂಡು ಹೋದಾಗ ಅವರಿಬ್ಬರು ಬೆಳೀತಿರುವಂತಹ ಅಕ್ಕಿ, ಆ ನಂತರ ಹಿಂದೆ ಇದ್ದಂತಹ ಬೇರೆ ಬೇರೆ ಉತ್ತಮವಾದಂತಹ ಬೀಜಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಾಗ, ಮತ್ತು ಅವರು ಅದು ತುಳುವಿನಲ್ಲಿ ಹೇಳ್ತಾ ಇದ್ರು. ಹೇಗೆ ಹೇಳ್ತಿದ್ರು ಅಂತ ಹೇಳಿದ್ರೆ, ನನ್ನ ಮತ ತೂವರೆ ತಿಕ್ಕಂದಿಯೇ ಅಂತ ಹೇಳಿ. ಅದು ಅಲ್ಲಿಗೆ ನನ್ಗೆ ಆಲೋಚನೆ ಆಯ್ತು, ನಾವು ಇಷ್ಟೆಲ್ಲವನ್ನು ನಾಶ ಮಾಡಿ ಆಗಿದೆ, ಅರ್ಧದಷ್ಟು ನಾಶ ಮಾಡಿ ಆಗಿದೆ, ಇನ್ನು ಉಳಿಸ್ಲಿಕ್ಕೆ ಏನಿಲ್ಲ, ಆದ್ರೂ ನಮ್ಮಿಂದ ಆದಂತ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಅವ್ರು ಪ್ರಾರಂಭ ಮಾಡಿದ್ರು ಕಾರ್ಕಳ ಪೇಟೆಯಲ್ಲಿ. ನೂರ 4 ತಳಿಯಿಂದ ಪ್ರಾರಂಭ ಮಾಡಿದ್ರು ಕಾರ್ಕಳ ಪೇಟೆ. ಮಾಡಿದ್ರು 200 ಭತ್ತದ ತಳಿಗಳನ್ನು ನಾನು ಮತ್ತು ನನ್ನ ಮಗಳು ಬೇರೆ ಬೇರೆ ಕಡೆಯಿಂದ ಹೋಗಿ ಸಂಗ್ರಹಿಸಿ ಅವ್ರಿಗೆ ತಂದು ಕೊಟ್ಟಿದ್ದೆವು. ಅದನ್ನು ಅಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಗ್ರೋ ಬ್ಯಾಗಿನಲ್ಲಿ ಹಾಕಿದಾಗ ಏನಾಯ್ತು ಅಂತ ಹೇಳಿದ್ರೆ, ಅದು ಸುಲಭವಾಗಿ ಪಕ್ಷಿಗಳಿಗೆ ಮತ್ತು ಬೇರೆ ಬೇರೆ ಬರ್ಡ್ಸ್ ಗಳಿಗೆ ಎಲ್ಲ ತಿನ್ಲಿಕ್ಕೆ ಅದು ಸುಲಭವಾಗಿ ಸಿಕ್ಕಿತ್ತು ಅಲ್ಲಿ ಇದ್ದಂತಹ ಭತ್ತ. ಸೊ ಎಲ್ಲ ನಮ್ಗೆ ಇಲ್ಲಿಂದ ಅಲ್ಲಿಗೆ ಹೋಗುದು ಕಷ್ಟ, ಇವರಿಗಂತೂ ಟೈಮೇ ಸಿಗುವುದಿಲ್ಲ, ಕೆಲಸದ ಒತ್ತಡ, ಹೀಗಾಗಿ ಎಲ್ಲ ಬೀಜ ಎಲ್ಲ ನಾಶ ಆಯ್ತು. ಒಂದು 200ರಲ್ಲಿ ನಮ್ಗೆ ಸಿಕ್ಕಿದಂತ ವಿವಿಧ ತಳಿ ಅಂತ ಹೇಳಿದ್ರೆ 30-40 ಇರ್ಬೋದು ಅಷ್ಟೇ ಆಗ.
ಆನಂತರ ಅವ್ರು ಹೇಳಿದ್ರು ನನಗೆ ಇನ್ನು ನನ್ನ ಅವರು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಸಾಗರ್ ಹೋಟೆಲಲ್ಲಿ. ನನ್ನ ಈ ಹೋಟೆಲಿನ ಕೆಲಸವನ್ನು ಇಟ್ಕೊಂಡು ನನಗೆ ಇದನ್ನು ಮಾಡಲಿಕ್ಕಿಲ್ಲ ಅಂತ ಹೇಳಿ ನಾನು ಹೇಳಿದೆ, ಇಷ್ಟು ಒಳ್ಳೆಯ ಕೆಲಸವನ್ನು ನೀವು ಮಾಡಲಿಕ್ಕೆ ಹೊರಟದನ್ನು ನಾನು ಇನ್ನೂ ಅದನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ, ಇನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹಾಗೆ ಪ್ರಾರಂಭ ಮಾಡಿದ್ದು. ನೀವು ಒಂದು ದೃಢ ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಎಲ್ಲಿ ಎಷ್ಟು ವಿಧದ ಸೀಡ್ಸ್ ಇದೆ, ಅದರಲ್ಲಿಯೂ ಕೂಡ ಔಷಧಿಯ ಗುಣವುಳ್ಳಂತಹದ್ದು ಹೆಚ್ಚಿನದು ಇರುವಂತದ್ದು, ಸಮಾಜಕ್ಕೆ ಈಗ ಬೇಕಾಗಿರುವಂತದ್ದು. ಮುಂದೆ ಅದು ಯಾವತ್ತು ಒಂದ್ಸಲ ನಾಶ ಆದ್ರೆ ಮುಂದೆ ಯಾವತ್ತು ಸಿಗುವಂತದ್ದಲ್ಲ. ನಮ್ಮ ಭಾರತ ದೇಶವು ಸಂಸ್ಕೃತಿಗೆ ಪ್ರಸಿದ್ಧಿ ಆಗಿರುವಂತ ದೇಶ. ನಮ್ಮ ಕಲ್ಚರೇ ನಮ್ಮ ಅನ್ನದಲ್ಲಿಯೇ ನಮ್ಮ ಕಲ್ಚರ್ ಇದೆ ಅಂತ ಹೇಳಿ ಹೇಳ್ತಾರೆ ಅಬ್ದುಲ್ ಕಲಾಂ ಅವರು. ಹಾಗಿರುವಾಗ ಅಂಥದ್ದನ್ನೇ ನಾವು ಬಿಟ್ಟುಕೊಂಡು ನಾವು ಮುಂದೆ ಹೋಗುದು ಸರಿಯಲ್ಲ ಅಂತ ಹೇಳಿ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸೊ ಅದರ ನಂತರ ನಾವು 500ಕ್ಕೆ ಮುಟ್ಟಿತ್ತು. 500 ಭತ್ತದ ತಳಿಗಳನ್ನು ನಾವು ಇಲ್ಲಿ ಬಾರಾಡಿಯಲ್ಲಿ ಹಾಕಿದ್ದು. ಆ ಸಂದರ್ಭದಲ್ಲಿ ನಮಗೆ ಆ ಬಿತ್ತನೆಯ ದಿನ ಅದಮಾರು ಮಠದ ಸ್ವಾಮೀಜಿಯವರು ಕೂಡ ಬಂದಿದ್ರು. ಅವರ ಒಂದು ಆಶೀರ್ವಾದವು ನಮ್ಗೆ ಆ ದಿನ ಸಿಕ್ಕಿದೆ ಅಂತ ಹೇಳಿ ನಮ್ಗೆ ಸಂತೋಷ. ಈಗ ಒಂದು ಚಾಲೆಂಜ್ ಅಂದ್ರೆ ಮೇಡಮ್, ನೀವು 110 ತಳಿ ಇತ್ತು ಆಲ್ರೆಡಿ ನಿಮ್ಮ ಹತ್ರ, 104 ತಳಿ ಆಲ್ರೆಡಿ ಇತ್ತು ನಿಮ್ಮ ಹತ್ರ. ಮತ್ತೆ ಅದನ್ನ ಕಲೆಕ್ಟ್ ಮಾಡೋದು ಅಂದ್ರೆ ಆ ಭತ್ತದ ತಳಿಗಳನ್ನ ಕಲೆಕ್ಟ್ ಮಾಡೋದು ಎಷ್ಟು ಚಾಲೆಂಜ್ ಆಗಿತ್ತು ಅಂತ ಅಂದ್ರೆ ಅದರ ಮೊದಲು ಏನೋ ರಿಸರ್ಚ್ ಮಾಡಿದ್ರಾ, ಈ ತರ ಇಷ್ಟೇ ತಳಿ ಇದೆ ಇದನ್ನ ಹುಡುಕ್ಬೇಕು, ಆ ಥರ ಏನಾದ್ರು ಮಾಡಿದ್ರಾ ಅಂತ? ಯಾವಾಗ ನಾವು ಈ 200 ಈ ರೀತಿ ಸ್ವಲ್ಪ ಭತ್ತದ ತಳಿಗಳನ್ನೆಲ್ಲ ಬೆಳೆಸುವುದು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದೆವೋ, ಆವಾಗಲೇ ನಾವು ಏನು ಪ್ರಾರಂಭಿಸಿದೆವು ಅಂತ ಹೇಳಿ ಇದೇ ರೀತಿಯ ಭತ್ತದ ತಳಿಗಳನ್ನು ಬೇರೆ ಯಾರು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದೆವು ನಾವು. ನಮ್ಮ ಹಾಗೆ ಯಾರಾದ್ರೂ ಮಾಡ್ತಾ ಇದ್ದಾರಾ ಈ ತರ ಹವ್ಯಾಸಗಳು. ಹಾಗೆ ಕೆಲವು ಕೇವಿಕೆಗಳಿಗೆ ಕೂಡ ಗೊತ್ತಾಗಿತ್ತು ನಾವು ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅವರ ಸಂಪರ್ಕವೂ ಆಯಿತು, ಕೆಲವು ವಿಜ್ಞಾನಿಗಳದ್ದು ಕೂಡ ಸಂಪರ್ಕ ಆಯಿತು. ಹೀಗೆ ಉಲ್ಲಾಸ್ ಅವರು ಮತ್ತೆ ಬ್ರಹ್ಮ ಅವರ ಕೇವಿಕೆಯಲ್ಲಿರುವಂತಹ ಶ್ರೀದೇವಿ ಮತ್ತು ಧನಂಜಯ್ ಅವರೆಲ್ಲ ನಮಗೆ ಕಾಲಕ್ಕೆ ಯಾವ ರೀತಿಯ ತಳಿಗಳನ್ನು ನಾವು ಬೆಳೆಸಿದ್ರೆ ಒಳ್ಳೆಯದು, ಯಾವ ತಳಿ ಉಪ್ಪು ನೀರಿನಲ್ಲಿ ಬೆಳೆಯುವಂತ ತಳಿ, ಯಾವ ತಳಿ ಇಂಥ ಇದಕ್ಕೆ ಆಗುವಂಥದ್ದು, ಸಿಹಿನೀರು ಅಂದ್ರೆ ಈ ತರ ಹೆಚ್ಚು ಡೀಪ್ ವಾಟರ್ ಅಲ್ಲಿ ಬೆಳೆಯುವಂತದ್ದು ಯಾವುದು, ಕಡಿಮೆ ನೀರಿನಲ್ಲಿ. ಈಗ ನೀವು ಈ ತರ ಒಂದು ಸಾಹಸಕ್ಕೆ ಕೈ ಹಾಕಿದ ಮೇಲೆ ಡೀಪ್ ಆಗಿ ಹೋಗ್ಬೇಕಂದ್ರೆ ಏನಾದ್ರೂ ರಿಸರ್ಚ್ ಆ ತರ ಏನಾದ್ರೂ ಸ್ಟಡಿ ಏನಾದ್ರೂ ಮಾಡಿದ್ರೆ? ಹೇಗೆ ರಿಸರ್ಚ್ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದ್ರ ಬಗ್ಗೆ. ಆದ್ರೆ ಸಾಕಷ್ಟು ಈ ತರ ಭತ್ತದ ತಳಿಗಳನ್ನು ಯಾರು ಸಂಗ್ರಹಿಸ್ತಾ ಇದ್ದಾರೆ ನೋಡಿ, ಅವ್ರ ಹತ್ರ ಹೋಗಿ ಭತ್ತದ ಸ್ಪೆಷಾಲಿಟಿ ಏನು ಅದನ್ನೆಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಮತ್ತೆ ಎಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಈ ಕ್ಷೇತ್ರೋತ್ಸವಗಳು, ಕೃಷಿ ಉತ್ಸವಗಳು ಎಲ್ಲ ಆಗ್ತಾ ಇದೆ, ಅಲ್ಲಿಗೆಲ್ಲ ಹೋಗಿ ಬೇಕಾದಷ್ಟು ಮಾಹಿತಿಯನ್ನು ಪಡ್ಕೊಂಡು ಬರ್ತಾರೆ, ಭೇಟಿ ನೀಡ್ತಾ ಇದ್ದೇವೆ ಸಮಯ ಸಿಕ್ಕ. ಇತ್ತೀಚೆಗಷ್ಟೇ ಮೈಸೂರಲ್ಲಿ ಆಯಿತು, ಹಾಗೆ ಬೆಂಗಳೂರಿನಲ್ಲಿ ಆಯಿತು ಮೊನ್ನೆ KVKಯಲ್ಲಿ ಹೋಗಿ ಅಲ್ಲಿ ಇರುವಂತಹ ವಿಶೇಷ ತಳಿಗಳ ಬಗ್ಗೆ ಅದನ್ನೆಲ್ಲ ತಿಳಿದುಕೊಂಡು ಬರ್ತಾ ಇದ್ದೇವೆ. ಜೊತೆಗೆ ನಮ್ಮ ರಾಜ್ಯ ಅಲ್ಲದೆ ಹೊರಗಿನ ರಾಜ್ಯಗಳಿಗೆ ಹೋಗಿ, ಈಗ ಮೊನ್ನೆ ಅಷ್ಟೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಸತ್ಯನಾರಾಯಣ ಬೊಳ್ಳೇರಿ ಅವರು ನಮ್ಮ ಮನೆಗೆ ತುಂಬಾ ಸಲ ಬಂದಿದ್ದಾರೆ ಅವರು. ಅದು ಅಲ್ಲದೆ ನಮ್ಮದು ಮತ್ತೆ ಅವರದು ಕೊಡುವಿಕೆ ಮತ್ತು ತರುವಿಕೆ ತುಂಬಾ ದಿವಸದಿಂದ ನಡೀತಾನೆ ಇರುವಂತದ್ದು. ಯಾವುದು ಒಂದು ಲೀಸ್ಟ್ ನಾವು ಹಾಕ್ತೇವೆ, ನಮ್ಮ ಆ ಲೀಸ್ಟಿನಲ್ಲಿ ಇಲ್ಲದಿದ್ದನ್ನು ಅವ್ರು ನಮ್ಗೆ ಕಳಿಸ್ತಾರೆ, ಅವರೊಂದು ಲಿಸ್ಟ್ ನಮ್ಗೆ ಹಾಕ್ತಾರೆ, ಅವರಲ್ಲಿ ಇಲ್ಲದಿದ್ದದ್ದನ್ನು ನಮ್ಮ ಹತ್ರ ಇದ್ದರೆ ನಾವು ಅವರಿಗೆ ಕಳಿಸ್ತೇವೆ. ಈ ತರ ಸಹಾಯ ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ರೆ ಕಷ್ಟ ಮಾಡ್ಲಿಕ್ಕೆ. ಈಗ ಒಂದು ನಮ್ಮ ಭಾರತ ದೇಶದಲ್ಲಿ ನಿಮಗೆ ಗೊತ್ತಿರುವಾಗ ಸ್ಟಡಿ ಮಾಡಿರೋ ಪ್ರಕಾರ ಸಾಧಾರಣ ಒಂದು ಎಷ್ಟು ತಳಿ ಇರಬಹುದು ಭತ್ತದಲ್ಲಿ? ಭತ್ತದ ತಳಿಗಳಲ್ಲಿ ಲಕ್ಷಾನುಗಟ್ಲೆ ಇದೆ ಅಂತ ಹೇಳ್ತಾರೆ ಮೊದಲು ಹಿಂದಿನ ಇದರಲ್ಲಿ. ಈಗ ಅದರಲ್ಲಿ ಉಳಿದಿರುವಂತದ್ದು ಸಾಧಾರಣ ಒಂದು 12,000ದವರೆಗೆ ಉಳಿದಿರ್ಬಹುದು. 12,000ದವರೆಗೆ ಇರ್ಬಹುದು. ಈಗ ನೀವೀಗ ಒಂದು ಭತ್ತದ ತಳಿಯನ್ನ ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಅದನ್ನ ನೀವು ಸಂಗ್ರಹಿಸಿ ನಿಮ್ಮ ಒಂದಿಷ್ಟು ಇದು ಮಾಡುವಾಗ, ಸೊ ಎಲ್ಲಾದ್ರೂ ಒಂದೇ ಭತ್ತದ ವೆರೈಟಿ ನಿಮ್ಗೆ ಏನಾದ್ರು ಅಂದ್ರೆ ಅದನ್ನ ಈ ಭತ್ತದ ತಳಿ ಈ ಒಂದು ಭತ್ತ ಅಂತ ಹೇಗೆ ಐಡೆಂಟಿಫೈ ಮಾಡ್ತಿದ್ರಿ ಅಂತ? ನಾವು ನೋಡಿ ನಿಮ್ಗೆ ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣ್ಬಹುದು, ನಾವು ಇದನ್ನೆಲ್ಲ ಈ ಪ್ಯಾಕೆಟ್ಗಳನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂತಹ ಭತ್ತ ಇದು. ಅದು ಬಂದ ಕೂಡ್ಲೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಸ್ಪೆಸಿಫಿಕ್ ನಂಬರ್ ಅನ್ನು ಹಾಕ್ತೇವೆ. ಆನಂತರ ಅದರದ ಹೆಸರನ್ನು ನಾವು ಬರ್ದಿರ್ತೇವೆ. ಇದೇ ನಂಬರವನ್ನು ನಾವು ನಮ್ಮ ಡೈರಿಯಲ್ಲಿಯೂ ಹಾಕ್ತೇವೆ. ಡೈರಿಯಲ್ಲಿ ಹಾಕಿ ಇದೇ ನಂಬರದ್ದು ಹೆಸರನ್ನು ಕೂಡ ಅದರಲ್ಲಿ ಬರ್ದಿರ್ತೇವೆ. ಫೀಲ್ಡಲ್ಲಿ ನಾವು ಬಿತ್ತನೆ ಹಾಕುವಾಗ ಟ್ರೇಯಲ್ಲಿ ಕೂಡ ಇದೇ ನಂಬರ್ ಅನ್ನು ಹಾಕಿರ್ತೇವೆ. ನಾವು ಟ್ರೇಯಲ್ಲಿ ಮಾಡಿ
ನಂತರ ತಗೊಂಡೋಗಿ ನಾವು ಇಲ್ಲಿ ಹಾಕ್ತೇವೆ ಅದನ್ನು. ಅಂದ್ರೆ ಈ ತರ ಸೀರಿಯಲ್ ನಂಬರ್ ಎಲ್ಲ ಹಾಕಿ ಹಾ ಮಾಡ್ತೇವೆ ನಾವು. ಅದರ ನಂತರ ಅಲ್ಲಿ ಸ್ವಲ್ಪ ಬೆಳೀತಾ ಬರ್ತದಲ್ಲ ತಳಿ ಬೆಳೀತಾ ಬರುವಾಗ ಅದಕ್ಕೂ ಕೂಡ ಒಂದು ಟ್ಯಾಗ್ ಅನ್ನು ಹಾಕಿ ಬಿಡ್ತೇವೆ ನಾವು. ಇಂಥ ಟ್ಯಾಗ್ ಪ್ರತಿ ಇಲ್ಲದಿದ್ರೆ ಭಾರಿ ಕಷ್ಟ ಉಂಟು ಐಡೆಂಟಿಫೈ ಮಾಡ್ಲಿಕ್ಕೆ. ಹಾಗೆ ಆನಂತರ ಅವುಗಳ ಕೆಲವೊಂದು ಇಷ್ಟು ಈಗ ಸೀಡ್ಗಳಿವೆ, ಈಗ ಈ ಸೀಡ್ಗಳಾಗ್ಲಿ ಆ ಸೀಡ್ಗಳಾಗ್ಲಿ ಇದರಲ್ಲಿ ಕೆಲವೊಂದು ವಿಶೇಷ ಗುಣವುಳ್ಳದ್ದು ಇರ್ತದೆ. ಅಂದ್ರೆ ಈಗ ಆರೋಗ್ಯ ಸಂಬಂಧ ಅಲ್ಲ, ಈಗ ರಾಮ್ಗಲ್ಲಿ ಅನ್ನುವಂತ ಸೀಡ್ ಇದೆಯಲ್ಲ, ಅದನ್ನು ಸೀಡ್ ನೋಡುವಾಗ್ಲೇ ಸನ್ಫ್ಲವರ್ ಸೀಡ್ ತರ ಇದೆ. ಅದು ಇಷ್ಟು ಸೀಡ್ಗಳ ಒಟ್ಟಿಗೆ ಇಟ್ಟರೆ ಕೂಡ ಅದನ್ನು ನಾವು ಬೇರೆ ರಪ್ಪನೆ ಇದೇ ರಾಮ್ಗಲ್ಲಿ ಸೀಡ್ ಅಂತೇಳಿ ತೆಗಿಬಹುದು. ಹಾಗೆ ಮತ್ತೆ ಇನ್ನು ಯಾವುದು ಕೆಂಪು ರಕ್ತಸಾಲಿ ಅನ್ನುವಂಥದ್ದು ಕೂಡ ಹಾಗೆ, ಅದು ಕೆಂಪು ಇದಾಗಿರ್ತದೆ ಅಕ್ಕಿ ಅದರದ್ದು. ಅದನ್ನು ಕೂಡ ನೋಡಿದ ಕೂಡಲೇ ನಮಗೆ ಐಡೆಂಟಿಫೈ ಮಾಡಬಹುದು. ತುಂಬಾ ಬೇಡಿಕೆ ಇರೋ ತಳಿ ಯಾವ್ದೀಗ ಇದರಲ್ಲಿ? ಬೇಡಿಕೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಈ ಭತ್ತ ಸ್ವಲ್ಪ ತುಂಬಾ ಬೇಡಿಕೆ ಇದೆ. ಅಂದ್ರೆ ಈ ಭತ್ತದ ಪರಿಮಳದ ಎಲ್ಲಾ ಅಕ್ಕಿ ಸೆಂಟೆಡ್ ರೈಸ್ ಅಂತ ಹೇಳ್ತೇವೆ. ಗಂಧಸಾಲೆ ಆಗ್ಲಿ ಬಾಸ್ಮತಿ ಆಗ್ಲಿ ಅವೆಲ್ಲವೂ ಬೇಡಿಕೆ ಇರುವಂತದ್ದು. ಈಗ ಬಾಸ್ಮತಿಯಲ್ಲೂ ವೆರೈಟಿ ಇದೆ. ಸಾಧಾರಣ ಎಷ್ಟು ಇದೆ? ಆಂಧ್ರ ಬಾಸ್ಮತಿ ಇದೆ, ನಂತರ ಕಾಶ್ಮೀರಿ ಬಾಸ್ಮತಿ ಇದೆ, ಹೀಗೆ ಬೇರೆ ಬೇರೆ ಬಾಸ್ಮತಿಗಳು. ರುಚಿನೂ ಸ್ವಲ್ಪ ಡಿಫರೆಂಟ್. ಅನಂತರ ಅಕ್ಕಿಯಲ್ಲಿಯೂ ಬಾಸ್ಮತಿ ಅಕ್ಕಿಯಲ್ಲಿಯೂ ತುಂಬಾ ಉದ್ದ, ಸ್ವಲ್ಪ ಸಪುರ ಉದ್ದ ನಿಮ್ಮ ಹತ್ರನೂ ಇದೆ. ಈಗ ನಮ್ಮ ಹತ್ರನೂ ಇದೆ ಎಲ್ಲವೂ. ಈಗ ನಮ್ಮ ಈ ಕರಾವಳಿ ಭಾಗದಲ್ಲಿ ಅಥವಾ ಇಲ್ಲಿ ತುಳುನಾಡಿನಲ್ಲಿ ಜಾಸ್ತಿ ಯೂಸ್ ಮಾಡೋದು ನಾವು ಕುಚಲಕ್ಕಿ, ರೆಡ್ ರೈಸ್ ಅಂತ ಹೇಳ್ತೀವಿ. ಸೊ ಈ ಕುಚಲಕ್ಕಿಯಲ್ಲಿ ನಿಮ್ಮ ಹತ್ರ ಈಗ ಎಷ್ಟು ತಳಿ ಇದೆ ನಿಮಗೆ ಒಂದು ಗೊತ್ತಿದ್ದಾಗ? ಕುಚಲಕ್ಕಿಯಲ್ಲಿ ನಾವು ಇದು ಮಾಡುವಂತದ್ದು, ಈಗ ಕರಿಕಗ್ಗವನ್ನು ನಾವು ಕುಚಲಕ್ಕಿ ಅಂತ ಹೇಳಿ ಯೂಸ್ ಮಾಡ್ತೇವೆ. ಅದು ಅದೇ ಉಪ್ಪು ನೀರಿನಲ್ಲಿ ಬೆಳೆಯುವಂತ ತಳಿ ಅಂತ ಹೇಳಿದ್ನಲ್ಲ, ಅದುವೇ ಆಗಿರ್ತದೆ. ಕುಮಟಾ ಸೈಡ್ ಅಲ್ಲೆಲ್ಲ ಹೆಚ್ಚಾಗಿ ಬೆಳೀತಾರೆ. ಬಯಲು ಅದೀಗ ಉಪ್ಪು ನೀರಿನಲ್ಲಿ ಬೆಳೀತಾರೆ, ಸಮುದ್ರ ಆ ಕಡೆ. ಮತ್ತೆ ನಾವೇ ಡೆವಲಪ್ ಮಾಡಿರುವಂತದ್ದು ನಾಗಸಂಪಿಗೆ ಅಂತ ಹೇಳಿದೆ, ಅದು ತುಂಬಾ ಆರೋಗ್ಯದಾಯಕ. ಹೌದು, ನಾಗಸಂಪಿಗೆ ಇದೆ, ಕರಿಕಗ್ಗ ಅನ್ನುವಂಥದ್ದು ಇದನ್ನು ಬೆಳೆಸ್ತೇವೆ. ಆ ನಂತರ ಚೂಡಾಮಣಿ ಅನ್ನುವಂಥ ಒಂದು ಇದಿದೆ. ಹೀಗೆ ಒಂದು ಸಾಧಾರಣ ಒಂದು 50ರವರೆಗೆ ಇದೇ ಇದೆ ನಮ್ಮ ಕುಚಲಕ್ಕಿ. 50 ವಿಧ ಆಯ್ತು. ಎಲ್ಲಾನು ಟೇಸ್ಟ್ ಮಾಡಿ ನೋಡಿದ್ರೆ ಮೇಡಮ್? ಹೆಚ್ಚಿನವುಗಳನ್ನು ನಾವು ಟೇಸ್ಟ್ ಮಾಡ್ತೇವೆ. ನಾನು ಯಾವುದೇ ಒಂದು ಇವರು ಭತ್ತ ತಂದಾಗ ಇದರದ್ದು ಅಕ್ಕಿ ಎಲ್ಲಿ ಕೇಳಿ ಹೌದು, ಹೆಚ್ಚಿನದನ್ನು ಒಂದ್ಸಲ ಹಾಗೇನೆ ಆಗಿತ್ತು. ಈ ಬರ್ಮಾ ಬ್ಲ್ಯಾಕ್ ಅನ್ನುವಂಥದ್ದನ್ನು ಅಕ್ಕಿಯನ್ನು ಅವರು ನಮ್ಮ ಮನೆಗೆ ನಾವು ಫಸ್ಟಿಗೆ ತಂದಾಗ ನಾನು ಒಳ್ಳೆ ಅದನ್ನು ಅನ್ನ ಗೀ ರೈಸ್ ಮಾಡುವಂತ ಅಂತದ್ದು ಹೇಳಿ ಇಷ್ಟು ಗೀ ಎಲ್ಲ ಹಾಕಿ ಒಳ್ಳೆ ಗೀ ರೈಸ್ ಮಾಡಿದ್ದಾಗಿ ಮಾಡಿಟ್ಟಿದ್ದೆ. ಆದ್ರೆ ಅದು ಅಷ್ಟು ನಾರಿನ ಅಕ್ಕಿ ಅಂತ ಹೇಳಿದ್ರೆ ಅದನ್ನು ಯಾರು ಕೂಡ ತಿನ್ಲಿಕ್ಕಿಲ್ಲ. ಅಕ್ಕಿಯ ಒಳಗಡೆ ಒಳ್ಳೆ ಗುಣ ಉಂಟದಲ್ಲಿ. ಅಂದ್ರೆ ಅಕ್ಕಿಯ ಒಳಗೆ ನಾರಿನ ಟೈಪ್ ಇಲ್ಲ, ಅಕ್ಕಿ ಒಂಥರ ಸ್ಟಿಕ್ಕಿ ರೈಸ್ ಅಂತ ಹೇಳ್ತಾರೆ, ಅಂಟು ಇರುವಂತದ್ದು. ನೇರಳೆ ಬಣ್ಣದ್ದು ಅನ್ನ ಬರ್ತದೆ ಅದರದ್ದು. ಅದು ಮಾಡಿ ಇಟ್ಟು ಅದು ಯಾರು ಸಹ ತಿನ್ನೋ ಹಾಗೆ ಇರ್ಲಿಲ್ಲ. ಆ ನಂತರ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಬೆಲ್ಲ ಹಾಕಿ ಪಾಯಸ ಮಾಡಿದ್ಮೇಲೆ ಸ್ವಲ್ಪ ನಾವು ಈಗ ಇಲ್ಲ, ಅದು ಬರ್ಮಾ ಬ್ಲ್ಯಾಕ್ ಅನ್ನುವಂಥದ್ದು ಅದನ್ನು ಪಾಯಸ ಮಾಡಿ ತಿಂದ್ರೇನೆ ಬಹಳ ಒಳ್ಳೇದು. ಉತ್ತರ ಕನ್ನಡ ಇದಲ್ಲೆಲ್ಲ ನಮ್ಮ ನಾರ್ದನ್ ಸೈಡಲ್ಲೆಲ್ಲ ಅದನ್ನು ಇದೇ ಮಾಡ್ತಾರೆ, ಪಾಯಸ ತರನೇ ಮಾಡಿ ಬಳಸ್ತಾ ಇದ್ದಾರೆ. ಈಗ ಮಯನ್ಮಾರದಿಂದ ಬಂದಿರೋದು ಬರ್ಮಾ ದೇಶದ್ದು ವಿಶೇಷ ತಳಿ ಅದು ಬರ್ಮಾ ಬ್ಲ್ಯಾಕ್ ಅನ್ನುವಂಥದ್ದು. ಬಹಳ ತುಂಬಾ ಒಳ್ಳೇದಿದೆ ಅದು. ನಿಮ್ಗೆ ಈ ತರ ಒಂದು ಸಂಗ್ರಹ ಮಾಡಿಟ್ಟು ಈ ಭತ್ತದ ತಳಿಗಳನ್ನ ಅಂದ್ರೆ ಅದನ್ನ ಎಲ್ಲೂ ಒಂಥರ ಮೋಯ್ಚರ್ ಬರದಾಗೆ ಅಥವಾ ಎಲ್ಲೂ ಬ್ಯಾಕ್ಟೀರಿಯಾಗಳು ಬರದಾಗೆ ಇದನ್ನು ಕಾಪಾಡೋದು ಒಂದು ದೊಡ್ಡ ಸಾಧನೆ ಅಲ್ಲ ನಿಮ್ಗೆ? ಇಲ್ಲಿ ಈಗ ನಾವು ಇದನ್ನ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಇದು ಯಾವ ಸೀಡ್ಗಳು ಕೂಡ ಜರ್ಮಿನೇಷನ್ ಆಗುದಿಲ್ಲ. ಇದು ಈಗ ಜರ್ಮಿನೇಷನ್ ಆಗುವಂತದ್ದು ಅಂತ ಆಗ್ಬೇಕಿದ್ರೆ ನಾನು ಪ್ರತಿ ವರ್ಷ ಹಾಕಿ, ಪ್ರತಿ ವರ್ಷ ಸೀಡ್ಲಿಂಗ್ ಮಾಡಿ, ಪ್ರತಿ ವರ್ಷ ಗದ್ದೆಗೆ ಹಾಕಿ, ಪ್ರತಿ ವರ್ಷ ಈ ಗಾಜಿನ ಬಾಟ್ಲಿಗಳಲ್ಲಿ ಹಾಕಿಟ್ರೆ ಮಾತ್ರ ಅವುಗಳು ಸ್ಟಾಕ್ ಮಾಡಿಟ್ರೆ ಮನೆಯಲ್ಲಿ. ಈಗ ನಾನು ಇದನ್ನು ಒಂದು 20 ವರ್ಷ ಇಡ್ತೀನಿ ಅಂದ್ರೆ ಆಗುತ್ತಾ? ಇಲ್ಲ, ಆಗುದಿಲ್ಲ. ಖಾಲಿ ಮ್ಯೂಸಿಯಂ ಮಾಡಿ ಇಡಬಹುದು ಹೊರತು ಜರ್ಮಿನೇಷನ್ ಮೋಯ್ಚರ್ ಬರುತ್ತಾ? ಜರ್ಮಿನೇಷನ್ ಆಗುದಿಲ್ಲ, ಸೀಡ್ ಬೆಳೆಯುದಿಲ್ಲ ಅದು. ನಾವು ಸುಮ್ಮನೆ ನೋಡ್ಲಿಕ್ಕೆ ಅಂತ ಇಡಬಹುದು ಅಷ್ಟೇ. ಅದು ಎಷ್ಟೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಬಹುದು. ಮೊನ್ನೆ ನೀವು ನೋಡಿದ್ದೀರಿ ಅಲ್ಲಿ ನಬಾರ್ಡ್ ಸಂಸ್ಥೆಯವರು ಬಂದಿದ್ರು ನಮಗೆ ಮೀಟ್ ಆಗ್ಲಿಕ್ಕೆ ಅಂತ ಹೇಳಿ. ಅವರು ಆ ರೀತಿಯ ವ್ಯವಸ್ಥೆಯನ್ನು ನಮ್ಮಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಒಂದು ವೇಳೆ ಅವರು ನಮ್ಮಲ್ಲಿ ಮಾಡಿಕೊಟ್ರೆ ನಮ್ಗೆ ಮತ್ತೆ ಪುನಃ ಅದನ್ನು ಈ ಕೆಲಸದ ಒತ್ತಡದ ನಡುವೆ ಪದೇ ರೆಸ್ಪಾನ್ಸ್ ಕಮ್ಮಿ ಆಗುತ್ತೆ. ಹೌದು, ಈ ಒಂದು ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗ್ತದೆ. ವರ್ಷ ಅದನ್ನು ಹಾಕಿ ಚೇಂಜ್ ಮಾಡಿ ಇದರಲ್ಲಿ ಹಾಕಿಡುವಂಥದ್ದು
ಮತ್ತೆ ಅದನ್ನು ತಂದ ನಂತರವೂ ಹಾಗೆ ಒಂದು ದಿನವೂ ಇಲ್ಲಿ ಹೊರಗಡೆ ಇಡ್ಲಿಕ್ಕೆ ಆಗುದಿಲ್ಲ, ಕಟಾವು ಮಾಡಿ ತಂದ ಮೇಲೆ ಒಂದು ದಿನ ನಾವು ತಂದು ಇಲ್ಲಿ ಹೊರಗಡೆ ಮರ್ತು ಬಿಟ್ಟು ಸ್ವಲ್ಪ ಒಂದು 50-60 ವೆರೈಟಿದು ನಾವು ತಂದು ಕಟ್ಟಿ ಹೊರಗಡೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಈ ಇಲಿಗಳೆಲ್ಲ ಇಡೀ ಊರು ತಗೊಂಡೋಗಿ ಹಾಕಿ ಬಿಡ್ತೇವೆ ಅದನ್ನ ಕಾಪಾಡೋದು ದೊಡ್ಡ ರಿಸರ್ವೇಶನ್ ಮಾಡುವಂತದ್ದು ದೊಡ್ಡ ಚಾಲೆಂಜ್ ನಮ್ಗೆ, ದೊಡ್ಡ ಚಾಲೆಂಜ್. ಈಗ 1590ರಲ್ಲಿ ಸ್ವಲ್ಪ ಪ್ರೀಮಿಯಂ ಆಗಿರೋ ಕ್ವಾಲಿಟಿಯಲ್ಲಿ ನಮಗೆ ತೋರಿಸೋದಾದ್ರೆ ಮತ್ತೆ ಅದರ ಬೆನಿಫಿಟ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ತೋರಿಸಿ. ಹೆಚ್ಚಿನವುಗಳು ಇಲ್ಲಿ ಇರುವಂತದ್ದು ಎಲ್ಲ ನಾವು ಟ್ರೆಡಿಷನಲ್ ಸಾಂಪ್ರದಾಯಿಕ ತಳಿಗಳನ್ನೇ ಉಳಿಸುವಂತದ್ದು ಮಾಡ್ತೇವೆ. ಹೈಬ್ರಿಡ್ ತಳಿಗಳನ್ನು ಉಳಿಸುವಂತ ಕೆಲಸವನ್ನು ನಾವು ಮಾಡುವುದೂ ಇಲ್ಲ. ಅದರ ಕಡೆ ನಾವು ಇಷ್ಟರವರೆಗೆ ಗಮನವನ್ನು ಕೂಡ ಕೊಡುವುದೂ ಇಲ್ಲ. ಟ್ರೆಡಿಷನಲ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೆ ಒಂದಕ್ಕೊಂದು ಹೈಬ್ರಿಡ್ ಇದು ಮಾಡಿ ಇನ್ನೂ ಹೆಚ್ಚು ಇಳುವರಿ ಬರುವ ಹಾಗೆ ಮಾಡುವಂತ ತಳಿಗಳು ಏನಿರ್ತವೆ ಅವುಗಳಿಗೆ ನಾವು ಅವುಗಳನ್ನು ಬೆಳೆಸುವ ಇದಕ್ಕೆ ಹೋಗ್ಲಿಲ್ಲ. ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು, ಹಿರಿಯರು ಏನು ಉಳಿಸ್ಕೊಂಡು ಅದು ಇನ್ನು ಮುಂದಕ್ಕೂ ಉಳಿಬೇಕು ಅನ್ನುವಂತ ಒಂದು ಕಾರಣಕ್ಕೆ ಮಾಡ್ತಾ ಇದ್ದೇವೆ. ನೋಡಿ, ಈಗ ಇದು ಕರಿಗಜವಿಲೆ ಅನ್ನುವಂಥದ್ದು ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ಇದನ್ನು ಬಹಳಷ್ಟು ಹೆಚ್ಚಾಗಿ ಬೆಳಿತಾರೆ. ಇದು ಗರ್ಭಾವತಿ ಇರುವಂತಹ ಮಹಿಳೆಯರಿಗೆ, ಆ ನಂತರ ಬೆಳೀತಿರುವಂತಹ ಹೆಣ್ಣು ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಇದರದ್ದೇ ಅನ್ನವನ್ನು ಮಾಡಿ ಕೊಡ್ತಿದ್ರಂತೆ. ಅವರು ಎಷ್ಟು ತಮ್ಮ ಶಕ್ತಿಯನ್ನು ಒಂದು ಸಲ ಬಾಣಂತನಕ್ಕೆ ಅವರು ಹೆರಿಗೆ ಆದಾಗ ಅವರು ಎಷ್ಟು ತನ್ನ ಶಕ್ತಿಯನ್ನು ಕಳೆದುಕೊಳ್ತಾರೆಯೋ ಅದೆಲ್ಲ ಶಕ್ತಿಯನ್ನು ಮತ್ತೆ ಪುನಃ ಪಡೆಯುವ ಗರ್ಭಿಣಿಯರಿಗೆ ಇರುವಂತಹ ಒಂದು ಭತ್ತ ಇದು. ಸ್ವಲ್ಪ ಅಂದ್ರೆ ಕಪ್ಪು ಬಣ್ಣ ಇದೆಯಲ್ಲ, ಇದು ಲೈಟ್ ಕಪ್ಪು. ಹೌದು, ಲೈಟ್ ಕಪ್ಪು. ಹಾಗೆ ಮುಂದೆ ಇದು ಜುಗಲ್ ಅಂತ ಹೇಳಿ, ಇದರದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಜುಗಲ್ ಇದು ನಮ್ಮ ಹತ್ರ ಸ್ವಲ್ಪ ಕಡಿಮೆನೇ ಇದೆ. ಈಗ ಬೆಳೆದಿರುವಂತದ್ದು ನಮ್ಮ ಗದ್ದೆಯಲ್ಲಿ ನಿಮ್ಗೆ ಸಿಗ್ಬಹುದು ಇದು ಜುಗಲ್. ಇದು ಒಂದು ಭತ್ತದಲ್ಲಿ 2 ಅಕ್ಕಿ ಸಿಗ್ತದೆ ನಮ್ಗೆ. ಅಂದ್ರೆ ಒಂದು ಭತ್ತದ ಒಳಗೆ 2 ಅಕ್ಕಿ ಇರ್ತದೆ. ಇದು ಅದರ ಸ್ಪೆಷಾಲಿಟಿ. ಅಂದ್ರೆ ಈ ತರ ಬ್ರೀಡ್ ಬೇರೆ ಇದೆಯಾ ಅಥವಾ ಈ ತರ ತಳಿ ಬೇರೆ ಇದೆಯಾ ಅಥವಾ ಇದ್ರಲ್ಲಿ ಮಾತ್ರನಾ? ಇದು ಒಂದೇ ಇದು ಒಂದೇ. ಮೊನ್ನೆ ನಮ್ಗೆ ಒಬ್ರು ಅಂದ್ರೆ ಮಹಾರಾಷ್ಟ್ರದಿಂದ ಒಬ್ರು ನಮ್ಮಲ್ಲಿ ಇದೇ ತರ ಭತ್ತ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಿದ್ರು, ಶಿವಾಜಿ ಯೂನಿವರ್ಸಿಟಿ ಅವರು ಒಂದು ಭತ್ತದ ಒಳಗೆ 3 ಅಕ್ಕಿ ಇದು ಇರುವಂತ ಚಾನ್ಸ್ ಇದೆ ಅಂತ ಹೇಳಿದ್ದಾರೆ. ಈಗ ನೋಡ್ಬೇಕು ಅದನ್ನು. ಹಾಗೆ ಯಾವ ಹೆಚ್ಚಾಗಿ ಯಾವ ಭಾಗದಲ್ಲಿ ಇದನ್ನ ಬೆಳೆಸ್ತಾರೆ? ಇದು ಯಾವುದು ಇದು ಜುಗಲ್? ಇದು ಪಶ್ಚಿಮ ಬಂಗಾಳ. ನಮ್ಮ ಕರ್ನಾಟಕಕ್ಕೆ ಇನ್ನು ಬಂದಿಲ್ಲ. ಮತ್ತೆ ಕೇರಳದಲ್ಲೆಲ್ಲ ಈಗ ಬೆಳೀತಾ ಇದ್ದಾರೆ. ಅದಕ್ಕೆ ಆದಂತಹ ನೆಲ ಕೂಡ ಬೇಕಲ್ಲ. ಅದು ನಾವು ಇಲ್ಲಿ ಇಳುವರಿ ಬಹಳಷ್ಟು ಕಡಿಮೆ ಬರ್ತದೆ, ಬೆಳೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಲ್ಲ. ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಮಾಡೋದು ಇದೊಂದು ದೊಡ್ಡ ಸಾಧನೆ. ಹೌದು. ಅದೇ ಸಾಧನೆ, ಅದನ್ನ ಮಾಡ್ತಾ ಇರೋದು ಭಾರಿ ಕಷ್ಟ ಅಂತ ಹೇಳಿದ್ರೆ ಅದೇ. ಇದು ಕಾಳಜೀರಾ ಅನ್ನುವಂಥದ್ದು. ಕಾಳಜೀರಾ ಅಂತ ಹೇಳಿ ಕಪ್ಪು ಭತ್ತ ನೋಡಿ, ಇದು ಕಪ್ಪು ಆಗಿರ್ತದೆ ಇದರದ್ದು ಕಾಳಜೀರಾ. ತುಂಬಾ ಕಪ್ಪು. ಇದು ಸಹ ಮಹಿಳೆಯರಿಗೆ, ಅನಂತರ ನಮ್ಮ BP, ಶುಗರು ಇಂಥ ರೋಗಿಗಳಿಗೂ ಬಹಳಷ್ಟು ಒಳ್ಳೆಯದು ಇದು ಅಕ್ಕಿ ಕಾಳಜೀರಾ. ಇದು ಸಾಧಾರಣ ಯಾವ ಭಾಗದಾಗಿರ್ಬೋದು? ಇದು ನಮ್ಮಲ್ಲಿ ಬೆಳೀತಾರೆ. ಅಂದ್ರೆ ಅಕ್ಕಿ ಇದು ನಾವು ಭತ್ತ ತೆಗೆದಾಗ ಅಕ್ಕಿನೂ ಕಪ್ಪು ಇರುತ್ತೆ. ಇದು ಮೋಸ್ಟ್ಲಿ ಕಾಳಜೀರಾ ಕಪ್ಪು ಇರುವಂತದ್ದು ರೈಟ್ ಆಗಿ. ಮತ್ತೆ ಇದು ಸೆಂಟೆಡ್ ರೈಸ್. ಇದು ನೋಡಿ ಎಷ್ಟು ಚಿಕ್ಕದಿದೆ ಅಂತ. ಸೆಂಟೆಡ್ ರೈಸ್ ಇದು ಅಕ್ಕಿ ಮಾಡಕ್ಕೆ ತುಂಬಾ ಕಷ್ಟ ಇದೆ ಅಂತ ಸ್ವಲ್ಪ. ಹೌದು, ಭಾರಿ ಡೆಲಿಕೇಟ್ ಆಗಿದೆ. ಹೌದು, ಕಪ್ಪಿದೆ. ಮತ್ತೆ ತುಂಬಾ ಸಣ್ಣದು ನೋಡಿ, ಲೈಟ್ ಕಪ್ಪು. ವೈಟ್ ಕೂಡ ಇದೆ ಅದರಲ್ಲಿ, ಬೆಳಿ. ಕೆಂಪು ದಡಿಗ ಅಂತ ನೋಡಿ, ಇದು ಕೆಂಪು ಬಣ್ಣದ ಭತ್ತ ಆಗಿರ್ತದೆ ಇದು. ಎಲ್ಲ ಹೆಚ್ಚಿನ ಈಗ ನಾವು ಕೇಳೋದು ಈ ತರ ಇವಾಗ್ಲೂ ನಮ್ಮ ಭಾರತದಲ್ಲಿ ಇದನ್ನ ಯೂಸ್ ಮಾಡ್ತಿದ್ದಾರೆ, ಭತ್ತ ಕೃಷಿ ಮಾಡ್ತಾ ಇದ್ದಾರೆ. ಎಷ್ಟೋ ಕೃಷಿಕರು ತಮ್ಮದೇ ಆದಂತಹ ಒಂದು ಸಂಘಗಳನ್ನು ಕಟ್ಟಿಕೊಂಡು, ಉದಾಹರಣೆಗೆ ಕುಂಬಳೂರು ಸಾಲೆ ಅನ್ನುವಂಥದ್ದು ಇಲ್ಲಿ ಶಿವಮೊಗ್ಗದಲ್ಲಿ ಅವರದೇ ಒಂದು ಇದೆ. ಆ ಕುಂಬಳೂರು ಸಾಲೆ ಅಲ್ಲಿ ಸ್ಪೆಷಲ್ ಆಗಿರುವಂತಹ ಭತ್ತ ಶಿವಮೊಗ್ಗದ್ದು. ಅವರದೇ ಒಂದು ಸಂಘ ಇದೆ, ಕೃಷಿಕರ ಸಂಘ. ಅವರು ಸಾಧಾರಣ 100 ವೆರೈಟಿಯ ಸ್ಪೆಷಲ್ ಆಗಿರುವಂತಹ ಅಕ್ಕಿ, ಭತ್ತ ಮಾತ್ರ ಅಲ್ಲ,
ಅದರ ಅಕ್ಕಿಯನ್ನು ಕೂಡ ಮಾಡಿ ಅದನ್ನು ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಕಂಪನಿ ಪ್ರೊಡಕ್ಷನ್ ಕೃಷಿ ಉತ್ಸವಗಳಲ್ಲಿ ನೀವು ಹೋಗಿ ನೋಡಿದ್ರೆ ಅವರ ಅಕ್ಕಿ ನಿಮ್ಗೆ ಯಾವ ವಿಧದ ಅಕ್ಕಿ ಬೇಕು ಆ ವಿಧದ್ದು ಅಕ್ಕಿ ಕೂಡ ಸಿಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹೌದು, ಏಕೆಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಮ್ಗೆ ಅಷ್ಟೇ ಜಾಗ ಬೇಕು, ನಂತರ ಗದ್ದೆ ಇನ್ವೆಸ್ಟ್ಮೆಂಟ್ ಬೇಕು, ಆ ನಂತರ ಇಳುವರಿಯೂ ಬೇಕು, ಆ ನಂತರ ಅದನ್ನು ನೋಡ್ಕೊಳ್ಳಿಕ್ಕೆ ಲೇಬರ್ ಎಲ್ಲ ನಾವು ಇಷ್ಟಿಷ್ಟು ವೆರಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಷ್ಟು 1500 ತಳಿಗಳನ್ನು ಕೆಲಸ ಎಷ್ಟು ಮಾಡ್ತೇವೆ ಅಂತ ಹೇಳಿದ್ರೆ ಏಪ್ರಿಲ್ ಮೇಯಲ್ಲಿ ರಾತ್ರಿ 3 ಗಂಟೆವರೆಗೂ ನಾವು ಕೆಲಸ ಮಾಡಿದ್ದೀವಿ. ಇದಕ್ಕಂತ ಒಂದು ಕೆಲವೊಂದು ರಾಜ್ಯನ ಸುತ್ತಬೇಕಾಗುತ್ತೆ, ಅದಕ್ಕಂತ ಹೇಳಿ ರಾಜ್ಯವನ್ನು ಸುತ್ತಿಕೊಂಡು ಬರ್ತಾರೆ. ಅದರ ಮಧ್ಯದಲ್ಲಿ ಅಲ್ಲಿ ಹೋದಾಗ ಅವರು ನಾವೇ ಹೋದ ಕೂಡಲೇ ರೆಡಿ ಮಾಡಿ ಇಟ್ಟಿರುವುದಿಲ್ಲ, ನಾವೇ ಅವರು ಇಟ್ಟಿರುವಂತ ಅಲ್ಲಿಂದ ನಾವೇ ತೆಗೆದುಕೊಂಡು ನಾವೇ ಬರೆದುಕೊಂಡು ನಾವೇ ತಗೊಂಡು ಹೋದ ಪ್ಲಾಸ್ಟಿಕ್ಗೆ ಹಾಕಿಕೊಂಡು ರೆಸ್ಪಾನ್ಸ್ ಮಾಡ್ತಾರೆ. ನೀವು ಈ ತರ ಒಂದು ನಾನು ಅಭ್ಯಾಸ ಈ ತರ ಮಾಡ್ತಿದ್ದೇನೆ. ಕೆಲವರು ಪ್ರಾರಂಭದಲ್ಲಿ ನಾವು ಇದನ್ನು ಮಾಡ್ಲಿಕ್ಕೆ ಹೊರಟಿರೋದು ಏನು ಎಂತ ಅಂತ ಹೇಳಿ ಅವರಿಗೆ ಗೊತ್ತಿರ್ಲಿಲ್ಲ, ಹಾಗಾಗಿ ರೆಸ್ಪಾನ್ಸೇ ಇಲ್ಲ. ಪ್ರಾರಂಭದಲ್ಲಿ ನಾವು ಎಷ್ಟು ಒಂದು ಮನೆಗೆ 3 ಸಲ ಹೋಗಿದ್ದಿರಬಹುದು, ಬರಿಗೈಯಲ್ಲಿ ಹಿಂದೆ ಬಂದದ್ದು ಇದೆ ಪ್ರಾರಂಭದಲ್ಲಿ, ಅವರೇ ಕೊಡ್ತಾರೆ. ಆಮೇಲೆ ಈಗ ಇದ್ ಮಾಡ್ತಾ ಇದ್ದಾರೆ. ಅದು ನನ್ಗೆ ಅದು ಆ ಅನುಭವ ಆದದ್ದು ನಮ್ಮ ಸ್ಟೇಟ್ ಅಲ್ಲಿಯೇ ಹೋದಾಗ ನಾವು ಬರಿಗೈಲಿ ಹಿಂದೆ ಬಂದಿರೋದು ನಮ್ಮ ಸ್ಟೇಟ್ ಅಲ್ಲಿ. ಆದ್ರೆ ನಾವು ಹೊರಗಿನ ಸ್ಟೇಟಿಗೆ ಹೋಗಿದ್ದಾಗ ಒಳ್ಳೆ ರೆಸ್ಪಾನ್ಸ್. ಫಸ್ಟ್ ಪ್ರಾರಂಭದಲ್ಲಿ ಹೌದು ಇಲ್ಲ, ಪ್ರಾರಂಭದಲ್ಲೇ ಹೋದಾಗ ಅವರಿಗೆ ಭಾಷೆ ಬಾರದಿದ್ರು ಕೂಡ ನಮ್ಗೆ ಬೇಕಾದಂತ ವ್ಯವಸ್ಥೆಯನ್ನೆಲ್ಲ ಮಾಡಿ ಹಾಕಿ ತಗೊಂಡು. ನಾನು ಹೇಳುದು ನಿಮ್ಮ ಹತ್ರ ಅದೊಂದು ಇಂಥ ಜಾಗದಲ್ಲಿ ಇದೆ, ಇವರು ಮಾಡ್ತಿದ್ದಾರೆ, ಈ ರಾಜ್ಯದಲ್ಲಿ ಇದೆ, ಅದನ್ನ ಐಡೆಂಟಿಫೈ ಮಾಡೋದು ದೊಡ್ಡ ಚಾಲೆಂಜ್ ಅಲ್ವಾ ಅಂತ. ದೊಡ್ಡ ಚಾಲೆಂಜ್ ಪ್ರಾರಂಭದಲ್ಲಿ ಹೋಗಿ ಬಸ್ಸಲ್ಲಿ ಹೋಗಿ ತಗೊಂಡ್ ಬರ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಬಟ್ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಅದು ಎಲ್ಲಿದೆ ಏನು ಎತ್ತ ಯಾರು ಬಸ್ಸಲ್ಲಿ ಹೋಗಿ ತರಬಹುದು ಅಂತ ಇದೆಯಲ್ಲ, ಅದು ಸಹ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತು. ಯಾಕಂತ ಹೇಳಿದ್ರೆ ಈಗ ನಾವು ಇಲ್ಲಿಂದ ಮಹಾರಾಷ್ಟ್ರಕ್ಕೆನೋ ಇಲ್ಲಿಂದ ಬಿಹಾರಕ್ಕೆನೆ ಹೊರಟಿದ್ದೇವೆ ಅಂತ ಹೇಳಿದ್ರೆ ಬಿಹಾರದ ಟ್ರೈನ್ ನಮ್ಗೆ ಇಲ್ಲಿ ಸಿಗುದಿಲ್ಲ. ನಾವು ರಾತ್ರಿ ಬಸ್ಸಲ್ಲಿ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ 2 ದಿನ ಬಿಹಾರದ ಟ್ರೈನ್ ಅಲ್ಲಿ ಕುತ್ಕೊಂಡು ನಂತರ ಬಿಹಾರದ ಫಾರ್ಮರ್ ಏನೇ ಇರ್ತಾರೆ ಅವರ ಮನೆಗೆ ಬಸ್ ಇಡೀ ದಿನದಲ್ಲಿ ಒಂದೇ ಬಸ್ ಇರೋದು, ಅವರ ಮನೆಗೆ ಹೋಗುವಂತ ಬಸ್ ಜಾಸ್ತಿ ಗ್ರಾಮೀಣ ಭಾಗ ಇರ್ತದೆ. ಆ ನಂತರ ಅಲ್ಲಿ ಅದು ಕೃಷಿಕರ ಮನೆ ಆಗಿರ್ತದೆ. ಅಲ್ಲಿ ನಮ್ಗೆ ಅವರ ಮನೆಯಲ್ಲಿ ಇರುವವರಿಗೆ ಬಿಟ್ರೆ ನಮ್ಗೆ ಮನೆಯಲ್ಲಿ ಇರ್ಲಿಕ್ಕೆ ಅಲ್ಲಿ ಜಾಗನೂ ಇರುವುದಿಲ್ಲ. ನಾವು ಮತ್ತೆ ಅಲ್ಲಿಂದ 500-600 ರೂಪಾಯಿ ಹಣ ಖರ್ಚು ಮಾಡಿ ಮತ್ತೆ ಪುನಃ ಸಿಟಿಗೆನೆ ಬರ್ಬೇಕು ರಾತ್ರಿ ಆದ್ರೂ ಕೂಡ. ಇದೇ ದೊಡ್ಡ ಚಾಲೆಂಜ್. ಇದೇ ಎಲ್ಲ ಚಾಲೆಂಜ್ಗಳು ನಮ್ಗೆ. ಅಂದ್ರೆ ಒಂದೇ ತಳಿಗಂತಾನು ಹೋಗಿದ್ಯಾ? ಒಂದೇ ತಳಿ ತರಬೇಕಂದ್ರೆ ಈಗ ಭತ್ತದ ಒಂದು ತಳಿ ಈಗ ಲೈಚಾ ಅನ್ನುವಂಥದ್ದು ಬಹಳ ಒಂದು ಆರೋಗ್ಯದಾಯಕ ಅಂತ ಹೇಳಿದ್ರೆ ಕ್ಯಾನ್ಸರ್ ಇಂದ ಫೈಟ್ ಮಾಡುವಂತ ಶಕ್ತಿ ಆ ಲೈಚಾ ಇದಕ್ಕೆ ಇರುವುದು, ಭತ್ತಕ್ಕೆ ಲೈಚಾ ಅಂತ. ಅದೇ ಒಂದೇ ತಳಿಯನ್ನು ತರಬೇಕು, ಹುಡುಕ್ತಾ ಇದ್ದೇವೆ. ಸಿಕ್ಕಿದ್ರೆ ಆ ಒಂದೇ ತಳಿಗೋಸ್ಕರ ಹೋಗಿ ಪ್ರಯಾಣ ಮಾಡಿ ಬರುವಂತ. ಯಾವ ರಾಜ್ಯದಲ್ಲಿ ಇದೆ ಅಂತ ಏನಾದ್ರು ರಿಸರ್ಚ್ ಮಾಡಿದ್ರೆ? ಲೈಚಾ ಛತ್ತೀಸ್ಗಢ ಅಲ್ಲಿ ಇದೆ ಅಂತ. ಹೌದು, ಛತ್ತೀಸ್ಗಢ. ಅಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಏನಾದ್ರು ಮಾಡಿ ನೋಡಿದೀರಾ? ಮಾಡಿದ್ದೇವೆ, ಒಬ್ರನ್ನು ಕಳಿಸಿದ್ದೇವೆ ಕೂಡ ಅಲ್ಲಿಗೆ. ಅದು ಸಿಗ್ಲಿಲ್ಲ ಇಷ್ಟೊತ್ತು, ಸಿಕ್ಕಿದಾಗ ಮಾಡ್ಬೇಕಂತ ಇದ್ದೇವೆ ಅದನ್ನು ಲೈಚವನ್ನು. ಎಲ್ಲರಿಗೆ ಒಂದು ಲೈಚಾ ಸೀಡನ್ನು ನಾವು ಬೆಳೆಸಿ ಅದನ್ನು ಬೇರೆ ರೈತರಿಗೆ ಕೊಡಬೇಕು ಅಂತ ಹೇಳಿ ಆಲೋಚನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ ನಾವು. ಕಲಾ ನಮಕ್, ನಾವು ಕಲಾ ಬಾತ್ ಇಷ್ಟು ವೆರೈಟಿ ಇದೆ ಅಂತ ಹೇಳಿ. ಈಗ ಕಲಾ ನಮಕ್ ಅಂತ ಹೇಳಿದೆ, ನಮ್ಮನ್ನ ಕಾಲಾ ನಮಕ್ ಅಂತೂ ಕಲಾ ನಮಕ್ ಎರಡು ಒಂದೇ ತರ ಇದೆ. ಇದ್ರದ್ದು ಕಲಾ ನಮಕ್ ಅಂತ ಹೇಳಿ. ಕಲಾ ನಮಕ್ ಅಂತ ಒಂದು ಭತ್ತ ಆದ್ರೆ ಕಲಾ ಬಾತ್ ಅನ್ನೋದು ಇನ್ನೊಂದು ಭತ್ತ, ಕಲಾ ಬಾತಿ ಅನ್ನೋದು ಇನ್ನೊಂದು ಭತ್ತ. ಹೀಗೆ ಬೇರೆ ಬೇರೆ ನಾವು ಇದನ್ನು ಹೆಚ್ಚಿನ ಕ್ವಾಂಟಿಟಿಯಲ್ಲೇ ಮಾಡಿದ್ದೇವೆ. ಅದರದ್ದು ಫೀಲ್ಡ್ ಒಂಥರ ಕಪ್ಪು ಬಣ್ಣದ್ದೇ ಆಗಿರ್ತದೆ ಮತ್ತೆ ಎತ್ತರದ್ದು ತಳಿ. ಇದು ಕೂಡ ಎತ್ತರದ್ದು ತಳಿ. ಲೇಟ್ ಬರುವಂತಹ ಸೀಡ್ಗಳು ಆ ಜಾತಿಗೆ ಸೇರಿರುವಂತಹದ್ದು. ಹಾಗೆ ನಮ್ಗೆ ಈಗ ನಜರ್ಬಾದ್ ಅಂತ ಅನ್ನುವಂಥದ್ದು ಕೂಡ ತಳಿ ಇರ್ತದೆ, ವಿಶೇಷ ತಳಿ. ಅದು ಕೂಡ ಕೆಂಪು ಒಂಥರ ನೇರಳೆ ಬಣ್ಣದ್ದೇ ಆಗಿರ್ತದೆ ಮತ್ತು ಎತ್ತರ ಬೆಳೆಯುವಂಥದ್ದು. ಆದ್ರೆ ಈಲ್ಡ್ ಕಡಿಮೆ, ಇಲ್ಲಿಯ ಜಾಗಕ್ಕೆ ಬರುವಾಗ ಈಲ್ಡ್ ಕಡಿಮೆ ಆಗಿರ್ತದೆ.
ಅಂದ್ರೆ ಸ್ವಲ್ಪ ಆದ್ರೂ ಚುಗುರುತ್ತಾ, ಅಂದ್ರೆ ಸ್ವಲ್ಪ ಆದ್ರೂ ಅಂದ್ರೆ ಇಳುವರಿ ಬರುತ್ತಾ ಅಂತ? ಸ್ವಲ್ಪ ಇಳುವರಿ ಬರ್ತದೆ, ಆದ್ರೆ ಸ್ವಲ್ಪ ಇಳುವರಿ ಬರುವುದು ಲೇಟ್ ಆಗಿರ್ತದೆ. ಹಾಗಾಗಿ ಬೇರೆ ಇದರದೆಲ್ಲ ತೆಗೆದು ಇದಕ್ಕೆಲ್ಲ ಬಂಬುಚ್ಚಿ ಅದೆಲ್ಲ ಬಂದಿರ್ತದಲ್ಲ, ಅದು ಈ ಸ್ವಲ್ಪ ಬಂದದಕ್ಕೆ ಹಿಡಿದು ಅದನ್ನೆಲ್ಲ ಹಾಳು ಮಾಡಿ. ನಮ್ಗೆ ಅಲ್ಲಿ ಕೆಲವೊಂದು ಇಳುವರಿ ಅಂತಂದ್ರೆ ಸ್ವಲ್ಪ ಅದು ಜೀವ ಹಿಡಿದಿದೆಯಾ ಇಲ್ವ ಅನ್ನೋದು, ಅದು ಪಾಲನೆ ಮಾಡೋದೇ ದೊಡ್ಡ ಪಾಲನೆ ಮಾಡೋದು ಕಷ್ಟ ಆಗಿರ್ತದೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ನಾವು ಮಗುವಿನ ಹಾಗೆ ಆರೈಕೆ ಮಾಡಿದ್ರೆ ಉಳಿಬಹುದು, ಹೌದು, ಇಲ್ಲರೂ ಉಳಿಲಿಕ್ಕಿಲ್ಲ. ಅಂದ್ರೆ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಇದೆಲ್ಲ ಕೃಷಿ ಸಂಶೋಧನಾ ಕೇಂದ್ರದವರು ಮಾಡುವಂತದ್ದು ಕೆಲಸ. ನಾವು ಇದನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮದು ಎಫರ್ಟ್ ಅವರಿಗಿಂತ 4 ಪಟ್ಟು ಹೆಚ್ಚು ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರಷ್ಟು ನಾಲೆಜ್ ನಮ್ಗಿರುವುದಿಲ್ಲ. ಒಂದು ಏನಾದ್ರೂ ಒಂದು ಆಯ್ತು ಎಂತ ಮಾಡುದು ಒಂದಾದ್ರೆ, ಇನ್ನೊಂದು ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಈಗ ನೀವು ಈ ತರ ಮಾಡ್ತಿದ್ದೀವಿ ಅಂದ್ರೆ ಯಾರಾದ್ರೂ ಖಾಸಗಿಯವರು ಅಥವಾ ಸರ್ಕಾರದವರು ಒಂದು ನಾನು ನಿಮ್ಗೆ ಸಪೋರ್ಟ್ ಆಗಿ ಈ ತರ ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗೋಣ, ನಿಮ್ಗೆ ಬೆಂಬಲವಾಗಿ ನಾವು ನಿಲ್ತೀವಿ, ಯಾರೇ ಆಗಿರು ಖಾಸಗಿ ಹಾಗೂ ಆ ಥರ ಆದ್ರೂ ಮುಂದೆ ಬಂದಿದ್ದಾರ ಸಂಸ್ಥೆಗಳು? ಈಗ ನಬಾರ್ಡ್ ಸಂಸ್ಥೆಯವರು ಈಗ ಬಂದಿದ್ದಾರೆ, ಫಾಲೋಅಪ್ ಕೂಡ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಮಯದಿಂದ. ಮತ್ತೆ ಇಷ್ಟರವರೆಗೆ ಯಾರು ನಿಮ್ಗೆ ಸಪೋರ್ಟಿವ್ ಆಗಿ ಯಾರಾದ್ರೂ ಬಂದ್ರೆ ಖಾಸಗಿ ಅಥವಾ ಯಾರಾಗಬಹುದು, ಈ ತರ ನಿಮ್ಗೆಲ್ಲ ಈ ತರ ಒಂದು ವ್ಯವಸ್ಥೆ ಮಾಡಿ ಕೊಟ್ರೆ, ಅಂದ್ರೆ ಇದನ್ನ ಮೇಂಟೈನ್ ಮಾಡೋದು ವ್ಯವಸ್ಥೆ ಮಾಡಿ ಕೊಟ್ರೆ ತುಂಬಾ ಒಳ್ಳೇದಿರುತ್ತಲ್ಲ? ತುಂಬಾ ಒಳ್ಳೇದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಒಂದು ಸೆಂಟ್ರ್ ಮಧ್ಯ ಇದು ಜಾಗ, ಇಲ್ಲಿಂದ ಹೋಗುವವರಿಗೆಲ್ಲರಿಗೆ ಕೂಡ ಬಂದು ಒಂದು ಮ್ಯೂಸಿಯಂ ತರ ನಾವು ಮಾಡಿದ್ರೆ ಬಹಳಷ್ಟು ಜನರಿಗೆ ಬಂದು ನೋಡಿಕೊಂಡು ವಿಷಯವನ್ನು ಪಡ್ಕೊಂಡು ಕೂಡ ಹೋಗ್ಬೋದು ಇಲ್ಲಿಂದ. ಅದೇ ಕೆಲವೊಂದು ಈಗ ಈ ಬಹು ಪ್ರಶಸ್ತಿಗಳು ಕೊಟ್ಟಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅಮೌಂಟ್ ಎಲ್ಲ ನಮ್ಗೆ ಬಂದಿರ್ತದೆ, ಆದ್ರೆ ಅದರಲ್ಲಿ ಇದೆಲ್ಲ ಕೆಲಸ ಮತ್ತೆ ಹೊಸ ಎಲ್ಲ ಜಾಗಕ್ಕೆ ಹೋದಾಗ ನಾವು ಅಷ್ಟೇ ಸೇಫ್ಟಿಯನ್ನು ಕೂಡ ನೋಡ್ಬೇಕಾಗ್ತದೆ. 2000 ಈಗ ನೀವೊಂದು ಈ ಲೆವೆಲ್ ಬಂದ ಮೇಲೆ ಈಗ ನಿಮ್ಮ ಅಬ್ಬು ಅವರ ಸಹಕಾರ ಹೇಗಿದೆ ನಿಮ್ಗೆ? 100% ಈ ತರ ಎಲ್ಲ ಸಾಧನೆಗಳನ್ನೆಲ್ಲ ನೋಡಿದಾಗ 100% ಇದೆ. ಅವತ್ತು ಅವ್ರಿಲ್ಲದಿದ್ರೆ ನಾನು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅವರ ಒಂದು ಹವ್ಯಾಸನ ಒಂದು ನೀವು ಪತ್ನಿಯಾಗಿ ಅವರು ನಿಮಗೆ ಬೆಂಬಲ ಆಗಿ ನಿಂತು ಈ ತರ ಇಷ್ಟು ತಗೊಂಡು ಹೋಗೋದು ದೊಡ್ಡ ಚಾಲೆಂಜ್. ಹೌದು. ಮೇಯ್ನ್ ಆಗಿ ನಾನು ಈ ಸಂದರ್ಭದಲ್ಲಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಕುಟುಂಬ ಅಂತ ಹೇಳಿದ್ರೇನೆ ಅದೇ ತರ. ಎಲ್ಲಿ ಗಂಡನ ಹವ್ಯಾಸವನ್ನು ನಾನು ಅರ್ಥ ಮಾಡಿಕೊಂಡು ನಾನು ಮುಂದುವರಿಸ್ಕೊಂಡು ಹೋದ ಹಾಗೆ ಅವರಲ್ಲಿ ಇರುವಂತಹ ಹವ್ಯಾಸ, ನನ್ನಲ್ಲಿರುವಂತಹ ಹವ್ಯಾಸವನ್ನು ಅವರು ಅರ್ಥ ಮಾಡಿಕೊಂಡು ಅವರು ಮುಂದುವರಿಸ್ಕೊಂಡು ಹೋಗುವಲ್ಲಿ ಸಹಕಾರಿ, ಒಬ್ಬರಿಗೊಬ್ಬರು ಸಹಕಾರ ಮಾಡದಿದ್ರೆ, ಒಬ್ಬರ ಏನ್ ಹೇಳ್ತಾರೆ, ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ಮಾಡಿಕೊಂಡು ಈ ತರ ಮಾಡ್ಬೇಕಂದ್ರೆ ತುಂಬಾ ಅಂದ್ರೆ ಸಪೋರ್ಟ್ ಬೇಕೇ ಬೇಕು. ಅಂದ್ರೆ ನಾನು ಒಬ್ಬನೇ ಮಾಡ್ತೀನಿ. ನನಗೆ ಅಬ್ಬುವಿನ ಜೊತೆಗೆ ಮಕ್ಕಳದು ಕೂಡ ಅಷ್ಟೇ ಇದೆ. ನನ್ನ ಮಗಳು ಇವಳಿಗೆ 12 ವರ್ಷ. ಆದ್ರೆ ನಾನು ಇದನ್ನು ಪ್ರಾರಂಭ ಮಾಡಿದಾಗ ಅವಳಿಗೆ 7 ವರ್ಷ. 7 ವರ್ಷದಿಂದ ನನ್ನ ಜೊತೆ ನಾನು ಎಲ್ಲಿವರೆಗೆ ಹೋಗ್ತೇನೆ ಅಲ್ಲಿವರೆಗೆ ಬರ್ತಾಳೆ. ಆನಂತರ ನನ್ಗಿಂತ ಹೆಚ್ಚು ಆ ಭತ್ತವನ್ನು ಗುರುತಿಸುವಂತ ಕೆಪಾಸಿಟಿ ಕೂಡ ಪಡ್ಕೊಂಡಿದ್ದಾಳೆ. ಈಗ ಅಷ್ಟು ವರ್ಕ್ ಮಾಡ್ತಾಳೆ ಅದರಲ್ಲಿ. ಹಾಗಾಗಿ ನೀವು ವರ್ಕ್ ಮಾಡೋದೆಲ್ಲ ನೋಡ್ತಾ ಕಲಿತಾ ಒಳ್ಳೆ ಇದಾಗಿ ಬಂದಿದೆ. ಹಾಗೆ ಈಗ ಯಾವುದೇ ಈ ತರ ಒಂದು ತಳಿ ಅಂತ ಹೇಳಿದ್ರೆ ಅವರು ಐಡೆಂಟಿಫೈ ಮಾಡ್ತಾರೆ. ಮಾಡ್ತಾರೆ. ಹಾಗೆ ವಿಶೇಷವಾಗಿ ಒಂದು 50-60 ತಳಿಗಳನ್ನು ಗುರುತಿಸುವಷ್ಟು ಈಗ ಸಾಮರ್ಥ್ಯ ಇದೆ ಅವಳಿಗೆ. ಅಂದ್ರೆ ಎಲ್ಲ ತಳಿನ ಒಂದೇ ಸಲ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಈಗ ನಿಮ್ಮ ಈ ಸಾಧನೆಗೆ ಸಾಕಷ್ಟು ಪ್ರಶಸ್ತಿ ಪ್ರದಾನಗಳೆಲ್ಲ ಸಿಕ್ಕಿದೆ. ನೋಡ್ತಿರ್ಬೋದು ಇಲ್ಲಿ ಇದ್ಯಾವಾಗ ಕೊಟ್ರು ಮೇಡಮ್? ಇದು ಕುಂದಾಪುರದಲ್ಲಿ ಬಸ್ರೂರು ಅಪ್ಪಣ್ಣ ಹೆಗ್ಡೆ ಅವರು ವರ್ಷಕ್ಕೆ ಒಂದ್ಸಲ ಅವರ ಹುಟ್ಟು ಹಬ್ಬದ ದಿನ ಕೃಷಿ ಪ್ರಶಸ್ತಿ ಅಂತ ಹೇಳಿ ಹೌದು, ಕುಂದಾಪುರದ ಮಾಜಿ ಶಾಸಕರು. ಹಾಗೆ ಅವರ ಹೆಸರಿನಲ್ಲಿ ಸಿಕ್ಕಿರುವಂತಹ ಏಷ್ಯಾನೆಟ್ ಮತ್ತು ಕನ್ನಡ ಪ್ರಭಾವರದ್ದು ರೈತ ರತ್ನ ಅನ್ನುವಂತಹ ಪ್ರಶಸ್ತಿ. ಮತ್ತೆ ಇದು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತ ಈ ಪ್ರಶಸ್ತಿ ಪ್ರಥಮ ಬಾರಿಗೆ ನಮ್ಗೆ ಕೃಷಿಯಲ್ಲಿ ಸಿಕ್ಕಿರುವಂತದ್ದು ಇದು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್, ಪ್ರಪ್ರಥಮವಾಗಿ ಬಂದಿರುವಂತಹ ಪ್ರಶಸ್ತಿ ಇದು. ಇದು ಸಾಧಾರಣ ಎಷ್ಟು ವರ್ಷ ಹಿಂದೆ ಮೇಡಮ್? 10 ವರ್ಷ ಹಿಂದೆ? ಇಲ್ಲ, 10 ವರ್ಷ ಇಲ್ಲ, ಒಂದು 2022 ಕೊರೋನಾ ಟೈಮಲ್ಲಿ ಬಂದಿರುವಂತ ಪ್ರಶಸ್ತಿ. 22. ಆನಂತರ ನಮ್ಮ ಕಾರ್ಕಳ ಸಾಹಿತ್ಯ ಸಮ್ಮೇಳನ, ಅದು ಇಲ್ಲಿ ಸಾಧನಶ್ರೀ ಅನ್ನುವಂತ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇದು ಆದಿಚುಂಚನಗಿರಿಯ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಕರೆದು ಈ ಒಂದು ಇದನ್ನ ಮಾಡಿದ್ದಾರೆ. ಹಾಗೆ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅಲ್ಲಿ ನಡೀತದಲ್ಲ, ಅವಾಗ ಈ ಕರ್ನಾಟಕ ಯುವರತ್ನ ಅನ್ನುವಂತಹ ಪ್ರಶಸ್ತಿ ಬಂದಿರುವಂತದ್ದು.
ಕೊರೋನಾ ಸಮಯದಲ್ಲಿ ಸ್ವಲ್ಪ ನಿಮ್ಮ ಈ ಕೆಲಸಗಳು ಸ್ವಲ್ಪ ಸ್ಟಾಪ್ ಆಯ್ತಾ, ಬ್ರೇಕ್ ಆಯ್ತಾ ಅದಕ್ಕೆ ಸ್ವಲ್ಪ? ಮಟ್ಟಿಗೆ ಹೌದು ಹೌದು ಹೌದು, ಸ್ವಲ್ಪ ಮಟ್ಟಿಗೆ. ಅಂದ್ರೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಈ ತರ? ಅದೇ ಅದೇ ಅದೇ, ಇದು ನಮ್ಮ ಕುಡ್ಲ ಅಲ್ಲಿ ಕೃಷಿ ಇದಕ್ಕೆ ಹೋಗಿದ್ದೆವು. ಇದು ಆಳ್ವಾಸ್ ಜಾಂಬೂರಿ, ಆಳ್ವಾಸ್ ಜಾಂಬೂರಿಯಲ್ಲಿ ಕೊಟ್ಟಿರುವಂತ ಸರ್ಟಿಫಿಕೇಟ್ ಇದು. ಮೂಡುಬಿದ್ರೆ ಅಂತಾರಾಷ್ಟ್ರೀಯ ಜಾಂಬೂರಿ. ನೀವು ಬೇರೆ ಈ ತರ ಕೃಷಿ ಇಲಾಖೆಯವರ ಕಾರ್ಯಕ್ರಮ ಆದಾಗ ಆ ತರ ಏನಾದ್ರು ಈ ತರ ಪ್ರದರ್ಶನ ಮಾಡೋದನ್ನೇ ಮಾಡಿದಿರಾ? ಎಲ್ಲಾ ಸಂದರ್ಭದಲ್ಲಿಯೂ ಹೋಗ್ಲಿಕ್ಕೆ ನಾವಿಬ್ಬರು ಕೂಡ ವೃತ್ತಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಹೋಗುದಿಲ್ಲ. ಆದ್ರೆ ಈ ವರ್ಷ ಈಗ ಬೆಂಗಳೂರಿನಲ್ಲಿ ನಡೆಯುವಂತ ಒಂದು ಕೃಷಿಗೆ ಅಲ್ಲಿಂದಲೇ ಆಹ್ವಾನ ಬಂದಿದೆ. ಅದಕ್ಕೆ ಒಂದು ಹೋಗ್ಬೇಕು ಅಂತ ಹೇಳಿ ಜನವರಿ ತಿಂಗಳಿನಲ್ಲಿ ಆಲೋಚನೆ. ಈಗ ಯಾರಾದ್ರೂ ನಮ್ಮ ತುಳುನಾಡಿನಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಇದರ ಬಗ್ಗೆ ಮಾಹಿತಿ ಬೇಕು ನಮಗೆ, ಅಥವಾ ಸ್ಕೂಲ್ ರಿಲೇಟೆಡ್ ಯಾರಿಗೆ ಮಾಹಿತಿ ಬೇಕು, ನಾವಿಲ್ಲಿ ಬರ್ತೀವಿ ಒಂದಷ್ಟು ಮಾಹಿತಿ ಮೇಡಮ್ ಕೊಡ್ಬೋದಾ ಅಂತ ಹೇಳಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ಖಂಡಿತ. ಎಷ್ಟು ಮಾಹಿತಿ ಕೊಡಕ್ಕೂ ನೀವು ರೆಡಿ ಇದೆ? ಮಕ್ಕಳಿಗೆ ಮತ್ತು ಈ ಕೃಷಿ ಪ್ರೇಮಿಗಳಿಗೆಲ್ಲ ಯಾವತ್ತಿದ್ರು ಈ ತರ ಅಭ್ಯಾಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದೆ? ಸಪೋರ್ಟ್ ಮಾಡ್ತೇವೆ ನಾವು. ಹೌದು. ಓಕೆ, ಎಸ್ ಸ್ನೇಹಿತರೆ, ಏನಂದರೆ ಇವರು ಸದ್ಯ ನಾವೀಗ ಇವರ ಮನೆಯಲ್ಲಿದ್ದೇವೆ. ಇಲ್ಲಿ ಅಂದರೆ ಇವರು ವ್ಯವಸಾಯ ಮಾಡ್ತಿರುವಂಥ ಜಾಗ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಇದೆ. ಸೊ ಅಲ್ಲಿಯ ಸ್ವಲ್ಪ ಒಂದಷ್ಟು ನಿಮಗೆ ಮಾಹಿತಿ, ಅಲ್ಲಿ ಯಾವ ರೀತಿ ಕೃಷಿಯನ್ನು ಮಾಡ್ತೀವ್ರೆ ಅದರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇದರ ಬಗ್ಗೆ ಒಂದು ಡಿಟೇಲ್ ಆಗಿ ಅವ್ರು ನಮಗೆ ಆ ಜಾಗದಲ್ಲೇ ನಮಗೆ ಕೆಲವೊಂದು ಮಾಹಿತಿ ಕೊಡ್ತಾರೆ. ಅಲ್ಲಿವರೆಗೆ ನೆಕ್ಸ್ಟ್ ಎಪಿಸೋಡ್ನ ವೇಟ್ ಮಾಡ್ತೇನೆ.